ಲಯನ್ಸ್ ಮತ್ತು ಲಯನೆಸ್ ಕ್ಲಬ್ ಮಂಗಳೂರು ಮಿಲಾಕ್ರಿಸಿದರ ಇನ್ಸ್ಟಾಲೇಷನ್ ಕಾರ್ಯಕ್ರಮವು ಮಂಗಳೂರಿನ ಚಿಲಿಂಬಿಯಲ್ಲಿರುವ ಸಿಎಂಎಂ ಅರೆನಾ ಮೆಗಾ ಸ್ಟೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಲಯನ್ಸ್ ಟೀಮ್ನ 2018-19 ಸಾಲಿನ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡ ರಾಜೇಶ್ ಸುವರ್ಣ ಮತ್ತು ಲಯನೆಸ್ ಟೀಮ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡ ಕೃಷ್ಣವೇಣಿ ರಾಜೇಶ್ ರವರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಇನ್ನು ಹೊಸದಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳಿಗೆ ಲಯನ್ಸ್ನ ಇನ್ಸ್ಟಾಲಿಂಗ್ ಆಫೀಸರ್ ಲಯನ್ ಡಾಕ್ಟರ್ ಬಿ ರಾಮದಾಸ್ ರೈ ಎಂಚಿಎಫ್ ಪ್ರತಿಜ್ಞಾವಿಧಿ ಬೋಧಿಸಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಎಂದು ಹೇಳಿದರು. High standards of transparency. With this, I would like to ask the Secretary of the club, have all the prospective office bearers been screened by the Board of Directors? Have they been approved by the Board of Directors and the general body of the club? ನಂತರ ಮಾತನಾಡಿದ ನೂತನ ಪ್ರೆಸಿಡೆಂಟ್ ರಾಜೇಶ್ ಸುವರ್ಣ, ನೀವೆಲ್ಲರೂ ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ ಮತ್ತು ನಮ್ಮ ಕ್ಲಬ್ನ ಗೌರವ ಘನತೆಯನ್ನ ಕಾಪಾಡುತ್ತೇನೆ ಎಂದು ಹೇಳಿದ್ರು. ನೀವು ನನ್ನ ಮೇಲೆ ಇಟ್ಟ ವಿಶ್ವಾಸ ಹಾಗೂ ನಂಬಿಕೆಗೆ ನಾನು ಚಿರಋಣಿಯಾಗಿರುತ್ತೇನೆ. 23 ವರ್ಷದ ಇತಿಹಾಸವಿರುವ ಈ ಕ್ಲಬ್ಬಿನ ಜವಾಬ್ದಾರಿಯನ್ನು ನನಗೆ ನೀಡಿರುವುದು ತುಂಬ ಸಂತೋಷದ ವಿಷಯ, ಹಾಗೆ ನನ್ನೊಂದಿಗೆ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಉತ್ತಮ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡುವಿರೆಂದು ನಾನು ಈ ಮೂಲಕ ನಂಬಿರುತ್ತೇನೆ. ಜಿಲ್ಲಾ ರಾಜ್ಯಪಾಲರ ಹಾಗೂ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಧ್ಯೇಯಗಳನ್ನು ಆದಷ್ಟು ಮಟ್ಟಿಗೆ ಪರಿಪಾಲನೆ ಮಾಡಲು ನಾವೆಲ್ಲರೂ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿ ನಮ್ಮ ತಂಡವು ಜಿಲ್ಲೆಯಲ್ಲಿ ಅತ್ಯುತ್ತಮ ಕ್ಲಬ್ ಎಂದು ರೂಪಿಸಲು ನಾವು ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಕಾರ್ಯಕ್ರಮದಲ್ಲಿ ಲಯನ್ಸ್ನ ಇನ್ಸ್ಟಾಲಿಂಗ್ ಆಫೀಸರ್ ಲಯನ್ ಡಾಕ್ಟರ್ ಬಿ ರಾಮದಾಸ್ ರೈ ಎಂಚಿಎಫ್ ದಂಪತಿಗಳು ಮತ್ತು 2017-18 ಸಾಲಿನ ಲಯನ್ ಪ್ರೆಸಿಡೆಂಟ್ ಲಯನ್ ಹೇಮಾ ಸುವರ್ಣ ಮತ್ತು ಲಯನೆಸ್ ಪ್ರೆಸಿಡೆಂಟ್ ಲಯನೆಸ್ ಗುಲಾಬಿ ನಾಯ್ಕ್ ರವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಲಯನ್ಸ್ ಮತ್ತು ಲಯನೆಸ್ ಕ್ಲಬ್ ಮಂಗಳೂರು ಮಿಲಾಕ್ರಿಸಿದರ ವತಿಯಿಂದ 2 ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ, 2 ಬಡ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸಕ್ಕೆ ಹಣದ ನೆರವು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಟೀಮ್ನ ನೂತನ ಸೆಕ್ರೆಟರಿ ಕೇಶವ್ ಪೂಜಾರಿ, ಟ್ರೆಜರರ್ ತುಷಾರ್ ರೈ, ಲಯನೆಸ್ ಟೀಮ್ನ ನೂತನ ಸೆಕ್ರೆಟರಿ ಡಾಕ್ಟರ್ ಶೈಲಜಾ, ಟ್ರೆಜರರ್ ನಿಶ್ಮಿತಾ ಠೀರೈ, ಲಯನ್ ವೀಣಾ ಮಾರ್ಲಾ, ಲಯನೆಸ್ ವಾಣಿಶ್ರೀ ದಯಾನಂದ್, ಲಯನ್ ಸವಿತಾ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಖಾಜಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.